ಸ್ಮಾರ್ಟ್ ಸಿಟಿಯಾಗಲು ಹೊರಟಿರುವ ಮಂಗಳೂರಿನಲ್ಲಿ ಮರಗಳಿಗೆ ಕೊಡಲಿಯೇಟು ಬಿದ್ದಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾರ್ನಿಮಿಕಟ್ಟೆ ಎಂಬಲ್ಲಿ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಬೃಹತ್ತಾಕಾರದ ಮರಗಳನ್ನು ಕಡಿದು ನಾಶ ಮಾಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ನಗರ ಕೂಡ ಆಯ್ಕೆಗೊಂಡಿದೆ. ಆದರೆ ಸ್ಮಾರ್ಟ್ ಸಿಟಿಯ ಕೆಲವೊಂದು ಕಾಮಗಾರಿಗಳು ಮಂಗಳೂರು ನಗರದಲ್ಲಿ ನಡೆಯುತ್ತಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ರಸ್ತೆ ಮತ್ತು ಚರಂಡಿಯ ಕಾಮಗಾರಿಗಳು ನಡೆಯುತ್ತಿದೆ. ಆದರೆ ಅದೇ ನೆಪದಲ್ಲಿ ಎಷ್ಟೋ ವರ್ಷಗಳಿಂದ ಜನರಿಗೆ ನೆರಳನ್ನು ಕೊಡುತ್ತಿರುವ ಮರಗಳಿಗೆ ಕೊಡಲಿ ಏಟು ಹಾಕಿದ್ದಾರೆ. ಬೃಹತ್ ಆಕಾರದ ಮರಗಳನ್ನು ಕಡಿದಿರುವುದಕ್ಕೆ ಪರಿಸರ ಪ್ರೇಮಿಗಳು ಸಹಿತ ಸಾಮಾಜಿಕ ಕಾರ್ಯಕರ್ತರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಮಂಗಳೂರು ಪಾಲಿಕೆಯ ಇಂಜಿನಿಯರ್ಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪರಿಸರ ಪ್ರೇಮಿ ಶಶಿಧರ್ ಶೆಟ್ಟಿ ಅವರು ಮಾತನಾಡಿ, ಬೃಹತ್ ಆಕಾರದ ಮರ ಕಡಿಯಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ನೀವು ನಿಮ್ಮ ಖುಷಿ ಬಂದ ಹಾಗೆ ಮರವನ್ನ ಕಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಖುಷಿ ಬಂದ ಹಾಗೆ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾರ್ನಿಮಿಕಟ್ಟೆ ಸರ್ಕಲ್ ಇರುವುದಲ್ಲಿ ಇಲ್ಲಿ ಸಾಧಾರಣ ಒಂದು 80 ಅಡಿಯ ರೋಡ್ ಇದೆ ಆಲ್ರೆಡಿ. ಈ 80 ಅಡಿಯ ರೋಡ್ ಮಾರ್ಜಿನ ಬಿಟ್ಟು ಈಚೆ ಕಡೆ ಇಲ್ಲಿ ಒಂದು ಇಷ್ಟು ದಪ್ಪದ ಇದಾದ್ರು ಬಾದಾಮ್ ಮರಗಳಿದ್ದು, ಇಷ್ಟು ದಪ್ಪದ ಬಾದಾಮ್ ಮರಗಳು ಅನಾವಶ್ಯಕವಾಗಿ ಇಲ್ಲಿ ತಕೊಂಡು ಹೋಗಿದ್ದಾರೆ. ಇಷ್ಟು ದಪ್ಪದ ಮರ, ಈ ಮರವನ್ನು ಕಡಿತಾರೆ. ಕಾರಣ ಇಲ್ಲಿ ರಸ್ತೆ ಅಗಲ, ಅಲ್ಲಿ ಒಂದು ಚರಂಡಿ ಇದೆಲ್ಲ ಬರ್ತದೆ. ಚರಂಡಿ ಬಂದ್ರೆ ಇಷ್ಟು ಇಲ್ಲಿ ಬರಬೇಕು, ಇಲ್ಲಿ ಚರಂಡಿ ಬರಬೇಕು. ರಿಟರ್ನಿಂಗ್ ವಾಲ್ ಇಲ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ. ರಿಟರ್ನಿಂಗ್ ವಾಲ್ ಮಾಡಿದ್ರು ಕೂಡ ಇಲ್ಲಿ ಕರ್ಕೊಂಡು ರಿಟರ್ನಿಂಗ್ ವಾಲ್ ಅನ್ನ ಈ ಆಚೆ ಕಡೆ ಬಿಲ್ಡಿಂಗ್ ಇದೆ. ರಸ್ತೆಯ ಇವರು ಆಚೆ ಕಡೆ ನೋಡಿ ಒಂದು ಮ್ಯಾನ್ ಹೋಲ್ ಅನ್ನು ಉಳಿಸ್ಲಿಕ್ಕೆ ಯು ಶೇಪ್ ಅಲ್ಲಿ ತಗೊಂಡು ಹೋಗಿದ್ದಾರೆ. ಇದು ಇನ್ ಕೇಸ್ ಇವ್ರದ್ದು ರಿಟರ್ನಿಂಗ್ ವಾಲ್ ಆಗಲಿ ಮ್ಯಾನ್ ಹೋಲ್ ಆಗಲಿ ಬಂದ್ರೆ ಯು ಶೇಪ್ ಅಲ್ಲಿ ತಗೊಂಡು ಹೋಗ್ಬೋದು. ಬಟ್ ಇಲ್ಲಿ ಬರ್ತಾನೆ ಇಲ್ಲ. ಆ ರಸ್ತೆ ಈ ಭಾಗದಲ್ಲಿ ನಾರ್ಮಲ್ ಯುಎಸ್ ಸ್ಕೆಚ್ ಪ್ರಕಾರ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ಇವ್ರದ್ದು ರಿಟರ್ನಿಂಗ್ ವಾಲ್ ಬರುದು. ಇಷ್ಟು ದಪ್ಪ ಮರವನ್ನು ಕಡಿದಿದ್ದಾರೆ. ಇದೇ ಭಾಗದಲ್ಲಿ ನೋಡಿ ಸಾಧಾರಣ 7-8 ಮರಗಳನ್ನು ಇವರು ಕಡಿದು ನಾಶ ಮಾಡಿದ್ದಾರೆ. ಕೊನೆಯದಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳಿಗೆ, ನಿಮ್ಮ ಖುಷಿ ಬಂದಾಗೆ ಹೀಗೆ ತೆಗೆದ್ರೆ ಉಂಟಲ್ಲ, ಇನ್ನು ಖುಷಿ ಬಂದಾಗೆ ಮತ್ತೆ ನಮ್ಮ ಖುಷಿ ಬಂದಾಗೆ ನಾವು ಮಾಡಬೇಕಾಗ್ತದೆ. ಮಂಗಳೂರು ನಗರದಾದ್ಯಂತ ರಸ್ತೆ, ಫುಟ್ಪಾತ್ ಅಗಲೀಕರಣ ಕಾರ್ಯ ನಡೆಯುತ್ತಿದೆ. ಭರದಿಂದ ಕೆಲಸಗಳು ನಡೆಯುತ್ತಿದೆ. ಅದರ ಜೊತೆಗೆ ರಸ್ತೆ ಬದಿಯಲ್ಲಿದ್ದ ಮರಗಳನ್ನು ಕಡಿದು ನಾಶ ಮಾಡುತ್ತಿದ್ದಾರೆ. ಇದೇ ರೀತಿ ಮರಗಳನ್ನು ಕಡಿದರೆ ಮಂಗಳೂರು ನಗರದಲ್ಲಿ ಬಿಸಿಲಿನ ಉರಿಯಲ್ಲಿ ತಾಳಲಾರದೆ ಜನರು ಸಂಕಷ್ಟ ಪಡಬೇಕಾಗಬಹುದು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.